ಕುಡ್ಲ PVS ಬಿಜೆಪಿ ಕೇಂದ್ರ ಕಚೇರಿ ಎದುರು ಮಾಜಿ ಶಾಸಕ ಯೋಗೇಶ್ ಭಟ್, ಮೋನಪ್ಪ ಭಂಡಾರಿ, ಶಾಸಕರೈನ ಭರತ್ ಶೆಟ್ಟಿ ಸೇರಿನಂಚ ಬಿಜೆಪಿದ ಮಲ್ಲ ಮಲ್ಲ ಮುಂಡಾಸ್ತಗಳು ಸೇರಿದು ಕೇಂದ್ರ ಸರ್ಕಾರ ಕಾಶ್ಮೀರ ಸಂಬಂಧಪಟ್ಟಿನ ಸಂವಿಧಾನದ 340 ಬೊಕ್ಕ 35 ಅಂಶ ದೆತ್ತುಪಾಡಿನ ಖುಷಿಕ್ ಪಟಾಕಿ ಪುಡತ್ತು ಜೈಕಾರ ಘೋಷಣೆ ಮಲ್ತೇರು. ಈ ಪೊರ್ತುಕು ರಾಜಕೀಯ ಮುಂದಾಲುಲು ಒರಿಯ ಕೊರಿ ಬಾಯಿಗೆ ಲಾಡು ಕೊರ್ದು ಸಂಭ್ರಮ ಆಚರಣೆ ಮಲ್ತೇರು. ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಪ್ರತಿ ಚುನಾವಣೆ ಸಂದರ್ಭದಲ್ಲಿ ಹಾಕ್ತಿರುವಂಥದ್ದು ಇವತ್ತು ಸಾಕಾರಗೊಂಡಿದ್ದ ಸಂತೋಷ, ಉತ್ಸಾಹ ಎಲ್ಲ ಕಡೆ ಬರ್ತಾ ಇದೆ. ಈ ಒಂದು ಉತ್ಸಾಹದ ವಾತಾವರಣ ಈ ಕಾರ್ಯಕ್ರಮದ ಮೂಲಕ ಕ್ಷೇತ್ರದ 11 ಕ್ಷೇತ್ರದ ನಮ್ಮ ಜಿಲ್ಲೆಯ ಜನತೆ ಕೂಡ ಸಂತೋಷ ಪಡ್ತಾ ಇದೆ. ಸಂದೇಶ ಕೂಡ ಭಾರತ್ ಮಾತಾ ಕಿ ಜೈ, ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಬಂಧುಗಳೇ, ಹಲವಾರು ವಿಷಯಗಳನ್ನ ಕಾಶ್ಮೀರದಲ್ಲಿ ವಿಶೇಷ ಒಂದು ಕಾನೂನನ್ನ ಜಾರಿ ಮಾಡಿದ ವಿರುದ್ಧ ತಗೊಂಡ ನಿರ್ಣಯ ಬಗ್ಗೆ ಯೋಗೇಶ್ ಭಟ್ ತುಂಬಾ ಮಾತುಗಳನ್ನು ಹೇಳಿದರು. 1952ರಲ್ಲಿ ಯೋಗೇಶ್ ಭಟ್ಗೆ ಹೇಳಿದಾಗೆ ನಮ್ಮ ಆಗಿನ ಜನಸಂಘದ ಸ್ಥಾಪಕರಾದಂಥ ಚಂದ್ರಪ್ರಸಾದ್ ಮುಖರ್ಜಿ ಅವರು ಇದೇ ವಿಷಯದ ಬಗ್ಗೆ ಏಕ್ ದೇಶ್ ಮೇ ದೋ ಪ್ರಧಾನ್ ದೋ ವಿಧಾನ್ ದೋ ನಿಶಾನ್ ನೈ ಚಲೆಗೆ ಮಾತನಾಡ್ತಾ ಅವರು ಕಾಶ್ಮೀರದ ಗಡಿಯನ್ನು ದಾಟಿ ಮುಂದಕ್ಕೆ ಹೋಗುವಂಥ ಕೆಲಸ ಮಾಡಿದ್ದನ್ನು ಎರೆಕ್ಟ್ ಮಾಡಿ ಅವರನ್ನು ಬೆನ್ನಲ್ಲಿಟ್ಟು ನಿಗೂಢವಾಗಿ ಅವರ ಹತ್ಯೆಯನ್ನು ಆಗಿನ ಶೇಖ್ ಅಬ್ದುಲ್ಲನೇ ಮಾಡಿದ್ದಾರೆ ಎಂದು ಗೊತ್ತಿದ್ದರೂ ಕೂಡ ನೆಹರು ಅವರು ಯಾವುದೇ ಕ್ರಮ ತಗೊಳ್ಳದೆ ಒಂದು ರೀತಿಯ ಮೈನಾರಿಟಿವರಿಗೆ ಸಹಾಯ ಮಾಡಬೇಕು, ಓಟು ಸಿಕ್ಕಲಿಕ್ಕೆಲ್ಲ ಕಾರಣಕ್ಕೆ ಬೇಕಾಗಿ ಅವರು ಹಾಗೆ ಮಾಡುವ ಮೂಲಕ ಆ ಕಾಶ್ಮೀರ ಭಯೋತ್ಪಾದಕರಿಗೆ ಸಹಾಯವನ್ನು ಮಾಡುವ ಕೆಲಸವನ್ನು ಜವಾಹರ್ಲಾಲ್ ನೆಹರು ಅವರೇ ಮಾಡಿದ್ದಾರೆ ಎಂದು ನಾವು ಹೇಳಬೇಕಾಗುತ್ತೆ. ಹೇಳ್ತೇವೆ, ಸರಿ ಇದೆ. ಅವತ್ತು ಕೊಟ್ಟಂತ ಖಂಡಿತ ಒಂದು ವ್ಯವಸ್ಥೆಯಿಂದ ಹೊರತಾಗಿ ಇವತ್ತು ದೇಶ ವಿಭಜನೆ ಆಗುವ ಮಟ್ಟಿಗೆ ಮುಟ್ಟಿದೆ. ಇವತ್ತು ಯಾರಿಗೆ ಸಹಾಯ ಆಯಿತು? ಕಾಂಗ್ರೆಸ್ನ ನಿಲುವಿನಿಂದ ಯಾರಿಗೆ ಸಹಾಯ ಆಯಿತು? ಆದದ್ದು ಒಂದು ಭಯೋತ್ಪಾದಕರಿಗೆ, ಎರಡನೇದು ಪಾಕಿಸ್ತಾನಿಗಳಿಗೆ. ಕಾಶ್ಮೀರದಲ್ಲಿ ಭಯೋತ್ಪಾದಕರು ಅಟ್ಟಹಾಸವನ್ನು ಮೇಲೆ ಕಾರಣ ಆಗಿದ್ದರೆ ಅದು ಕಾಂಗ್ರೆಸ್. ಅದರ ಪರಿಣಾಮ ಇವತ್ತು ಈ ಸ್ಥಿತಿಗೆ ಮುಟ್ಟಿದೆ. ಇವತ್ತು ಸೇನೆಯ ಮೇಲೆ ಕಲ್ಲು ಬಿಸಾಡ್ತಾ ಇದ್ದಾರೆ, ಸೇನೆಯನ್ನು ಆಚೆ ಹೋಗ್ಲಿಕ್ಕೆ ಬಿಡುವುದಿಲ್ಲ, ಸೇನೆಯ ಮೇಲೆ ಅಪವಾದ ಹೊರಿಸ್ತಾ ಇದ್ದಾರೆ, ಸೇನೆಯ ಮೇಲೆ ಮಾನವ ಹಕ್ಕುಗಳಿಗೆ ದೂರನ್ನೇ ಕೊಡ್ತಾ ಇದ್ದಾರೆ. ಯಾರು ಕೊಡುವಂಥದ್ದು? ಸೇನೆಯ ಮೇಲೆ ಕಲ್ಲು ತಗೊಳ್ಳುವ ಮೂಲಕ ಸೇನೆಯನ್ನು ನಿಷ್ಕ್ರಿಯಗೊಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಪರಿಣಾಮ ಇನ್ನೂ ಬಿಡಬೇಕು. ಇದನ್ನ ಈಗಲೂ ನಮ್ಮ ಇವರು ರಾಜ್ಯಸಭೆಯಲ್ಲಿ ಗುಲಾಂ ನಬಿ ಆಜಾದ್ ಮಾತಾಡ್ತಾ ಇದ್ರು, ಇದು ಪ್ರಜಾಪ್ರಭುತ್ವ ಕಗ್ಗೊಲೆ. ಯಾವುದು ಸ್ವಾಮಿ ಪ್ರಜಾಪ್ರಭುತ್ವ ಕಗ್ಗೊಲೆ? ನೀವಿರೋ ಕೊಟ್ಟ ವಿಶೇಷ ಸ್ಥಾನಮಾನವೇ ಪ್ರಜಾಪ್ರಭುತ್ವ ಕಗ್ಗೊಲೆ. ಆಗಿನ ರಾಷ್ಟ್ರಪತಿಗಳಾದ ರಾಜೇಂದ್ರ ಪ್ರಸಾದ್ ಅವರನ್ನು ವಿರೋಧ ಮಾಡಿದ್ದಾರೆ. ನೀವು ಕೇಳಲಿಲ್ಲ ನಿಮ್ಮ ನೆಹರೂರವರು? ಯಾಕೆ? ಯೋಗೇಶ್ ಭಟ್ ಹೇಳಿದಾಗೆ ಶೇಖ್ ಅಬ್ದುಲ್ಲರಿಗೆ ಸಹಾಯ ಮಾಡಲಿಕ್ಕೆ ಅವರಿಗೆ ತುಂಬಾ ರಿಲೇಷನ್, ಆ ರಿಲೇಷನ್ ಪರಿಣಾಮ ಉಳಿಸಿಕೊಳ್ಳಿಕ್ಕೆ ಆ ಕೆಲಸವನ್ನ ಮಾಡಿದರು. ಇವತ್ತು ದೇಶ ನಾವು ಹೇಳ್ತಾ ಇದ್ದೇವೆ ಇದು ಶಿರೋಭಾಗ ಭಾರತದ ಅಂತೇಳಿ. ಭಾರತ ಶಿರೋಭಾಗ ಇಲ್ಲದ ಸ್ಥಿತಿ ನಿರ್ಮಾಣ ಆಗುವಂತ ಕೆಲಸ ಇವತ್ತು ಆಗ್ತಾ ಇದೆ. ಪಾಕಿಸ್ತಾನ 2 ಬಾರಿ 2, 3, 4 ಸಲ ಆಕ್ರಮಣ ಮಾಡಿದರು. ಯಾಕೆ ಮಾಡಿದರು? ಈ ಪರಿಣಾಮಕ್ಕೆ ಮಾಡಿದರು. ಆಗಲೂ ಕೂಡ ಮಾತಾಡಿ ಕೂತ್ಕೊಂಡ ಪರಿಣಾಮವಾಗಿ ಇವತ್ತು ಭಾರತ ಪಾಕಿಸ್ತಾನ ಫೇರ್ ತುಂಡಾಗಿ ಹೋಗುವಂತ ಸ್ಥಿತಿ ನಿರ್ಮಾಣ ಆಗಿದ್ದಾರೆ. ಇವತ್ತು ಬಹಳ ಒಳ್ಳೆಯ ಒಂದು ನಿರ್ಧಾರವನ್ನ ಕೇಂದ್ರ ಸರ್ಕಾರ ತಗೊಂಡಿದೆ. ನಮ್ಮ ಕಾಶ್ಮೀರ ಪಂಡಿತರು ಇವತ್ತು ಎಲ್ಲಿ ಸ್ಥಿತಿಗೆ ಮುಟ್ಟಿದೆ ಅಂತಂದ್ರೆ, ಅಲ್ಲಿ ಏನು ಆ ಹಿಂದುಳಿದಂತ ಮೈನಾರಿಟಿ ಮುಸ್ಲಿಂ ಬಂಧುಗಳು ಅಥವಾ ಎಲ್ಲರಲ್ಲ ಭಯೋತ್ಪಾದಕ ಮುಸ್ಲಿಮರು ಇವತ್ತು ಕಾಶ್ಮೀರ ಪಂಡಿತರಲ್ಲಿ ನಿಲ್ಲಕ್ಕೆ ಬಿಟ್ಟಿಲ್ಲ, ಅವನಲ್ಲಿ ಓಡಿಸ್ತಾರೆ. ಅವರ ಎಲ್ಲ ವ್ಯವಸ್ಥೆಗಳನ್ನು ಬಿಟ್ಟು ಅವರು ಇವತ್ತು ಭಾರತ ಬೇರೆ ಬೇರೆ ರಾಜ್ಯದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರಿಗೆ ಗತಿ ಇಲ್ಲ, ಅವರು ನಿರ್ಗತಿಗರು. ಆದರೂ ಇವರಿಗೆ ಕಾಂಗ್ರೆಸ್ನವರಿಗೆ ಕರ್ಣೆ ಬರಲಿಲ್ಲ, ಮನಸ್ಸು ಕರಗಲಿಲ್ಲ ಇವರಿಗೆ. ಇವತ್ತು 9 ಲಕ್ಷ ಒಂದು ಬ್ರಾಹ್ಮಣ ಪಂಡಿತರು ಬೇರೆ ಬೇರೆ ರಾಜ್ಯಗಳಲ್ಲಿ ವಾಸ ಮಾಡುವ ಸ್ಥಿತಿ. ಅಷ್ಟು ಮಾತ್ರ ಅಲ್ಲ, ಕಾಶ್ಮೀರದಲ್ಲಿ ಯಾರು ಹುಟ್ಟಿದೋ ಅವನಿಗೆ ಅಲ್ಲಿಯೇ ಕೆಲಸ ಸಿಗ್ತದೆ. ನಮ್ಮ ಇಲ್ಲಿಂದ ಹೋಗಿ ಅಲ್ಲಿ ಕೆಲಸ ಮಾಡ್ಲಿಕ್ಕಿಲ್ಲ, ಅದು ಅಧಿಕಾರ ಇಲ್ಲ ನಮಗೆ 35 ಪ್ರಕಾರ. ಆದ್ರೆ ಅವರು ಎಲ್ಲಿ ಬೇಕಾದ್ರೆ ಆಸ್ತಿ ಮಾಡಿಕೊಳ್ಬಹುದು, ಯಾರು ಬೇಕಾದ್ರೂ ಏನು ಮಾಡಿಕೊಳ್ಬಹುದು. ಆದ್ರೆ ಭಾರತೀಯರಿಗೆ, ಬಾಕಿ ಉಳಿದವರಿಗೆ, ಬಾಕಿ ರಾಜ್ಯಗಳಿಗೆ ಏನು ಕಾನೂನು ಇದೆ ಅದು ಕಾಶ್ಮೀರಕ್ಕಿಲ್ಲ. ಅದು ಒಂದು ವೇಳೆ ಆಗ್ಬೇಕಂತಾದ್ರೆ ರಾಷ್ಟ್ರಪತಿಗಳು ಸಂಬಂಧಪಟ್ಟಂತ ಅಲ್ಲಿ ಅಸೆಂಬ್ಲಿಯಲ್ಲಿ ಕೇಳಿ ಅಲ್ಲಿ ಅದರ ಅನುಮೋದನೆಯನ್ನು ಪಡ್ಕೊಂಡು ಆ ನಂತರ ಜಾರಿ ಮಾಡಬೇಕಾಗುವಂತ ಸ್ಥಿತಿ ಇವತ್ತು ನಿರ್ಮಾಣ ಮಾಡಿದ್ರೆ ಅದು ನೆಹರು ಮತ್ತು ಕಾಂಗ್ರೆಸ್, ಆ ನಂತರ ಈ ಜನತಾದಳದವರು ಕಳ್ಳರು ಎಲ್ಲರೂ ಒಟ್ಟು ಸೇರಿ ಮಾಡಿದಂತ ಕೆಲಸ. ಒಟ್ಟು ಮಾಡಿದಂಥ ಕೆಲಸ. ಇದರ ಪರಿಣಾಮ ಇವತ್ತು ದೇಶ ವಿಭಜನೆ ಆಗಲಿಕ್ಕೆ ಕಾರಣ ಆಗಿದೆ. ಇವತ್ತು ದೇಶ ಜಗತ್ತಿನಲ್ಲಿ ಆಗಾಗ
ಪಾಕಿಸ್ತಾನದ ಪ್ರಧಾನಮಂತ್ರಿ ಆಗಲಿ ಮತ್ತೊಬ್ಬಾಗಲಿ ಖುಷಿ ಬಂದಂತೆ ಮಾತಾಡಿ ಕಾರಣ ಆಗಿದೆ. ಒಂದು ವೇಳೆ ಆಗಲೇ ಅದಕ್ಕೆ ಒಂದು ಮದ್ದು ಹಡೆ ಮಾಡ್ತಿದ್ರೆ ಇವತ್ತು ಈ ಸ್ಥಿತಿ ಬರ್ತಿರಲಿಲ್ಲ. ಯಾಕೆ ಮಾತನಾಡಲಿಲ್ಲ? ಓಟ್ ಸಿಗ್ಲಿಕ್ಕಿಲ್ಲ. ಓಟು ಅಲ್ಲಿ ಕಾಶ್ಮೀರದ ಮುಸ್ಲಿಮರು ಅದುವರೆಗೆ ವಿರುದ್ಧ ಏನಾದರೂ ತಗೊಂಡ್ರೆ ಇಲ್ಲಿಯ ಮುಸ್ಲಿಮರು ನಮಗೆ ಓಟ್ ಕೊಡೋದಿಲ್ಲ. ನಾವು ಮುಚ್ಚಿ ಗಟ್ಟಿ ಹೋಗಲಿಕ್ಕೆ ಆಗುದಿಲ್ಲ, ನಾವು ಬಿಟ್ಟು ಹೋಗ್ಬೇಕಾಗುತ್ತೆ. ಅದಕ್ಕೆ ಬೇಕಾಗಿ ಈ ಕಾನೂನು ಇರಲೇಬೇಕು. ಇವರು ಗುಲಾಂ ನಬಿ ಅದು ಮಾತಾಡೋದು ಅದನ್ನೇ ಕಗ್ಗೊಲೆ ಹೇಳ್ತಾರೆ. ಕಗ್ಗೊಲೆ ಮಾಡಿದ್ದು ನೀವು. ಪ್ರಜಾಪ್ರಭುತ್ವ ಇಲ್ಲ. ಈಗ ಕಾಶ್ಮೀರದಲ್ಲಿ ನಿಜವಾಗಿ ಪ್ರಜಾಪ್ರಭುತ್ವ ಇಲ್ಲ. ಅಲ್ಲಿ ಎಲ್ಲರೂ ಒಂದು ರೀತಿಯ ಭಕ್ತಂಗನ. ಅಲ್ಲಿ ಯಾವುದೇ ಅಭಿವೃದ್ಧಿ ಆಗಿರಲಿಲ್ಲ. ಅಲ್ಲಿ ಯಾವುದೇ ಇಂಡಸ್ಟ್ರಿ ಇಲ್ಲ, ಯಾವುದೇ ಶಾಲೆ ಇಲ್ಲ, ಯಾವುದೇ ವ್ಯವಸ್ಥೆಗಳಿಲ್ಲ, ಬೇಕಾದಂತ ಅಮ್ಯುನಿಟೀಸ್ ಇಲ್ಲ. ಯಾರು ಸ್ವಾಮಿ ಇದಕ್ಕೆ ಹೊಣೆ? ಇನ್ನು ನೋಡಿ, ಕಾಶ್ಮೀರದ ಚಿತ್ರಣ ಬದಲು ಮಾಡುವಂತ ಕೆಲಸವನ್ನು ನರೇಂದ್ರ ಮೋದಿ ಸರ್ಕಾರ ಮಾಡ್ತಿದೆ. ಆ ಮೂಲಕ ವಿಶೇಷವಾದಂತಹ ಒಂದು ಅಭಿವೃದ್ಧಿಯನ್ನು ಮಾಡುವ ಮೂಲಕ